ಮದುವೆ ಮಂಟಪದಲ್ಲಿ ಗೋದಾನ ಮಾಡಿದ ಅಪರೂಪದ ಘಟನೆಯೊಂದು ಕಾರ್ಕಳ ತಾಲೂಕಿನ ಸಾಣೂರಿನ ವಿವಾಹ ಮಂಟಪದಲ್ಲಿ ನಡೆದಿದೆ. ಮಂಗಳೂರಿನ ಛಾಯಾಗ್ರಾಹಕ ಕರುಣಾಕರ ಕಾನಂಗಿ ತಮ್ಮ ಪುತ್ರಿ ಮದುವೆ ಜೊತೆಗೆ ಗೋದಾನವನ್ನ ಮಾಡಿದ್ದಾರೆ. ಜುಲೈ 4ರಂದು ಕೋವಿಡ್ ನಿಯಮಾವಳಿ ಕಾರಣಕ್ಕೆ ಸರಳವಾಗಿ ನಡೆದ ಸುಪ್ರಭಾ ಹಾಗೂ ರಂಜಿತ್ ಕುಮಾರ್ ವಿವಾಹ ಸಮಾರಂಭದಲ್ಲಿ ಕರುಣಾಕರ ಕಾನಂಗಿ ಕನ್ಯಾದಾನ ಮಾಡಿದ್ದಾರೆ ಹಾಗೂ ನೂತನ ವಧೂವರರನ್ನ ಮುಂದಿಟ್ಟುಕೊಂಡು ಗೋದಾನವನ್ನು ಕೂಡ ಮಾಡಿದ್ದಾರೆ. ಅರ್ಚಕರು ವಿವಾಹದ ಜೊತೆಗೆ ಗೋದಾನ ಪ್ರಕ್ರಿಯೆಯನ್ನ ಶಾಸ್ತ್ರೋಕ್ತವಾಗಿ ನಡೆಸಿಕೊಟ್ಟಿದ್ದಾರೆ. ಇನ್ನು ತಾಯಿ ನೆನಪಲ್ಲಿ ಗೋವನ್ನ ದಾನವಾಗಿ ಕೊಡಬೇಕು ಅನ್ನೋದು ಕಾನಂಗಿಯವರ ಬಹುಕಾಲದ ಕನಸಾಗಿತ್ತಂತೆ. ಅದರಂತೆ ಆ ಕನಸು ಈಗ ಈಡೇರಿದೆ. ಮಗಳ ಮದುವೆ ದಿನವೇ ಮೊದಲೇ ಉತ್ತಮ ತಳಿಯ ಹಸು ಹಾಗೂ ಕರುವನ್ನ ದಾನವಾಗಿ ನೀಡಿದ್ದೇನೆ ಎನ್ನುತ್ತಾರೆ ಕಾನಂಗಿ. ಮಗಳಿಗೆ ಒಂದು ಮಕ್ಕಳ ಮಕ್ಕಳು ಕೊಡ್ತಾರೆ. ಆ ದಿನ ತಾನೇ ಗೋದಾನ ಮಲ್ಕರು ಆಯ್ತು ಅಕ್ಷಯ ಪುಣ್ಯ ಅಂತ ಮಗಳಿಗೆ ಪದ್ಮಾಯನ ಹೊಸತಾದ ಗೃಹಸ್ಥ ಜೀವನವು ಕಾಟಿದ್ದು ಮಗಳಿಗೆ ದೇವರ ಅನುಗ್ರಹ ತೋರು ನಮ್ಮ ಸಂಕಲ್ಪ ಗುರಿವನ್ನು ತಾಂತ್ರಿಕ ಯೋಗ ಹಾಕಿ ಆ ದೇವರ ಅನುಗ್ರಹ ಮತ್ಕೊಂಡು ತಿನ್ನ ತಾನೆ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯಕ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಭವಾಂತರ್ಗತ ಶೀತಲಮಹಾನಿರಾಜನಂ ಸಮರ್ಪಯಾಮಿ. ರಾಜಾಯ ಆಚರಿತ ಕರ್ಮಾಗ ಸಂಪೂರ್ಣ ಫಲ ಪ್ರಾಪ್ತಿರಸ್ತೋ. ಮಗಳ ಮದುವೆಗೆ ಗೋದಾನ ಮಾಡಬೇಕು ಎನ್ನುವ ಕಲ್ಪನೆ ಮುಂಚೆನೇ ಇತ್ತು. ನಮ್ಮ ತಾಯಿಯವರು ಅವರ ಜೀವಿತಾವಧಿ ಇಡೀ ಗೋವು ಸಾಕಿಕೊಂಡೇ ಗೋವಿನ ಕೆಲಸಗಳನ್ನು ಮಾಡಿಕೊಂಡೇ ದನ ಕರುಗಳನ್ನು ಸಾಕಿ ಚಂದದಲ್ಲಿ ಅವರು ಬದುಕಿದ್ದಾರೆ. ಅವರು ತೀರಿ ಹೋದ ಮೇಲೆ ಗೋವಿನ ಕಾನ್ಸೆಪ್ಟೇ ಮನೆಯಲ್ಲಿ ಹೋಯಿತು. ಆನಂತರ ನನಗೆ ಅವರ ಹೆಸರಲ್ಲಿ ನನ್ನ ಮಗಳ ಮದುವೆಗಾದರೂ ಒಂದು ಗೋದಾನ ಮಾಡಬೇಕು ಎನ್ನುವ ಒಂದು ಕಲ್ಪನೆ ಬಂತು. ಅದಕ್ಕೋಸ್ಕರ ನಾನು ಅದನ್ನು ಮೊದಲೇ ನಿರ್ಧಾರ ಮಾಡಿದ್ದೆ. ಮೂಡುಬಿದ್ರೆ ಪರಿಸರದಲ್ಲಿ ಸಾಣೂರಿನಲ್ಲಿ ಅವರ ಮದುವೆ ನೆರವೇರಿದಾಗ ಅಲ್ಲಿಯ ಪರಿಸರದಲ್ಲಿ ಒಂದು ದನವನ್ನು ನಾವು ಕ್ರಯಕ್ಕೆ ತೆಗೆದುಕೊಂಡು ಒಂದು ಪುರೋಹಿತರ ಒಟ್ಟಿಗೆ ಅವರ ಪರಿಕರಗಳನ್ನು ಮಾಡಿಕೊಡುವಂಥ ಇನ್ನೊಬ್ಬರು ಬ್ರಾಹ್ಮಣರಿಗೆ ಅದನ್ನು ದಾನ ಮಾಡಿದ್ದೇವೆ.